ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣ ಕಿಚನ್ಗೆ ನಿತಿನ್ ಮಾತರಿಂದ ಮೋಕೆಡಿ ಎತ್ಕೊಂಡಲ್ಲೇ ಇನ್ನಿತ ಅಟಿಲೆ ಶುರು ಮಲ್ಪುಗ. ಇವತ್ತು ಇಲ್ಲಿ ನಾನು ಕೆಸುವಿನ ಬೇರಿನ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ. ಕೊನೆ ತನಕ ನೀವು ಸ್ಕಿಪ್ ಮಾಡದೆ ನೋಡಿ. ಇನಿ ಮುಲ್ಪ ಯಾನು ಚೇವುದ ಬೇರ್ದ ಒಂಜಿ ಕಜಿಪ್ ಮಲ್ತೊಂದುಲ್ಲೆ ಕಡೆ ಮುಟ ಸ್ಕಿಪ್ ಮಲ್ಪದ ತೋಲೆ ಮಸ್ತ್ ಶೋಕ ಹಾಪುಂಡು ಸುರುಕು ನಮ್ಮ ಚೇವುದ ಬೇರು ದೆಪ್ಪರೆಗೆ ಪೋಯಿ ಚೇವುದ ಬೇರು ಇತ್ತ ತಿಕ್ಕೊಂಡು ಪಂಡ ಮುಲ್ಪ ಬಸ್ಸೆಲ್ಲ ಬರೋನುಂಡು. ನಮ್ಮ ತಾರೆದ ಮುದೆಳ್ಳು ಪಂಡ ಸೂಂಟನಿ ಇತ್ತಿನ ಜಾಗದ ಚೇವುದ ಬೇರು ಎಡ್ಡೆ ತಿಕ್ಕೊಂಡು ಇವಾಗ ನಾವು ಮೊದಲಿಗೆ ಹೋಗಿ ಕೆಸುವಿನ ಬೇರನ್ನು ತೆಗೆದು ತಕೊಂಡು ಬರುವ. ನೋಡಿ, ನಮ್ಮ ತೋಟದಲ್ಲೇ ಒಂದು ತೆಂಗಿನ ಮರದ ಬುಡದಲ್ಲಿ ತುಂಬ ಚೆನ್ನಾಗಿ ಈ ಕೆಸು ಬೆಳೆದಿದೆ. ಅದರ ಬುಡದಲ್ಲಿ ಅದರ ಬೇರು ಕೂಡ ಸಿಗ್ತದೆ. ಎಲ್ಲ ಕೆಸುವಿನ ಬುಡದಲ್ಲಿ ಸಿಗೋದಿಲ್ಲ. ಕೆಲವೊಂದು ಕೆಸುವಿನಲ್ಲಿ ಬೇರು ಕೂಡ ತುಂಬ ಒಂದು ದಪ್ಪನೆ ಆದ ಒಂದು ಬೇರು ಸಿಗ್ತದೆ. ನೋಡಿ, ನಾನೀಗ ಎಳಿತಾ ಇದ್ದೇನೆ ಕೆಸುವಿನ ಬೇರನ್ನು ತೋರಿಸ್ತೇನೆ ಇವಾಗ ನಿಮಗೆ. ತುಲೆ ನಾನು ಒಂಜಿ ಚೇವನ್ನು ಪೊರ್ತೆ ಐದು ತುಲೆ ಏತು ಸೋಕುದ ಒಂಜಿ ರಡ್ಡು ಬೇರು ತುಲೆ ತೋರದ ರಡ್ಡು ಬೇರು ತಿಕ್ಕಣೆ ಇಂಚೆ ತೋರದ ಬೇರು ತಿಕ್ಕಣೆ ಮಸ್ತ್ ಶೋಕ ಹಾಕೊಂಡು ಕಜಿಪ್ ಮಲ್ಪರೆ. ಇಂಚನೆ ನನ್ನಲೆಯಾನ ಕೆಲವು ಚೇವನು ದೆಪ್ಪೆ ಪೂರಾ ಚೇವುಡು ನಮಕ್ ಬೇರು ತಿಕ್ಕುಜಿ ಕೆಲವೊಂಜೇಟು ಬೇರಿಪ್ಪುಂಡು ಕೆಲವೊಂಜೇಟು ಇಪ್ಪುಜಿ ಅಂಡಲ್ತಲೆ ಇಂಚ ಏನು ಮುಲ್ಪ ಪೊರ್ತುದು ನಿಕ್ಲಿಗೆ ಚೇದ ಬೇರನ್ನು ದೆಪ್ಪುನ ತೊಚ್ಪೊಂದುಲ್ಲೆ ಮಸ್ತ್ ಶೋಕ ಹಾಪುಂಡು ಈ ಕಜಿಪು. ಒಂತೆ ಉಷ್ಣ ಅಂಚದ ನಮ್ಮೊಂದು ನೇಯ್ಟೆ ಮಲ್ತಂಡ ಮಸ್ತ್ ಎಡ್ಡೆ ಹಾಪುಂಡು. ನೆಟ್ಟದೆಲ್ಲ ಕೆಮಿಕಲ್ ಫ್ರೀ ಒಂದು ನಮ್ಮ ನೇಚರ್ಡೆ ತಿಕ್ಕುನ ನ್ಯಾಚುರಲ್ ಆದ ಬುಲೆದಿನ ಒಂದು. ನೋಡಿ, ನಾನು ಇಷ್ಟು ಕೆಸುವಿನ ಬೇರುಗಳನ್ನು ತಗೊಂಡಿದ್ದೇನೆ. ದಂಟು ಅಲ್ಲ, ಬೇರು. ಇಲ್ಲಿ ಮಳೆ ಕೂಡ ಬರ್ತಾ ಉಂಟು, ಶಬ್ದ ಕೇಳ್ತಾ ಇರ್ಬೋದು ನಿಮಗೆ. ನೋಡಿ, ಹೀಗೆ ನಾನು ಇನ್ನೂ ಸ್ವಲ್ಪ ಬೇರುಗಳನ್ನು ತಗೊಳ್ತೇನೆ. ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ, ನ್ಯಾಚುರಲ್ ಆಗಿ ಬೆಳೆದ ಕೆಸುವಿನ ಬೇರು. ಇದು ತೆಂಗಿನ ಬುಡದಲ್ಲಿ ಎಲ್ಲ ಬೆಳೆದರೆ ಗೊಬ್ಬರ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಬೆಳೀತದೆ. ಅದು ನಮಗೆ ಸ್ವಲ್ಪ ದಪ್ಪ ದಪ್ಪ ಬೇರುಗಳು ಸಿಗ್ತದೆ. ನಾನು ಹೀಗೆ ಎಲ್ಲ ಬೇರುಗಳನ್ನು ನೋಡಿ ಇಲ್ಲಿ ಕೆಸುವಿನಿಂದ ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ನಮಗೆ ಕೆಸುವಿನ ಬೇರು ಮಾತ್ರ ಬೇಕಾದದ್ದು ಇಲ್ಲಿ. ಇಂಚನೆ ಅಂತಲೇ ಚೇವುದ ಬೇರನ್ನು ಪೂರ ಕಟ್ ಮಲ್ತದ ಡೆತ್ತೊಂಡೆ ಅವೇ ಗಂಟು ಪೋದು ನನ್ನೊಂಜಿ ಚೇವುದ ಗಿಡ ಹಾಪುಂಡು ಅಂಚ ಇದೈಟೊಂಜಿ ಎಲ್ಯ ಕಂಡಲೆಪ್ಪುಂಡು ಚೇವುದ ಅವಲ ಮಸ್ತ್ ಶೋಕ ಹಾಪುಂಡು ಅರ್ಬಿ ಬನ್ಪೆರು. ಇದು ಈದ್ ನಮಗೆ ಚೇವುದ ಬೇರು ತಿಕ್ಕಂಡು. ನೋಡಿ, ನಮಗೆ ಇಷ್ಟು ಕೆಸುವಿನ ಬೇರು ಸಿಕ್ಕಿದೆ. ನೋಡಿ, ಇಷ್ಟು ಆಯಿತು. ಇದನ್ನಿನ್ನು ಕ್ಲೀನ್ ಮಾಡಲಿಕ್ಕುಂಟು. ನಾವು ಇದನ್ನು ತೆಗೆದು ಒಂದು 2 ದಿವಸ ಹಾಗೆ ಇಡಬೇಕು. ಅದು ಸ್ವಲ್ಪ ಒಣಗಿದ ಮೇಲೆ ನಾವು ಇದನ್ನು ಇದರ ಪದಾರ್ಥ ಮಾಡಬೇಕಾಗ್ತದೆ. ನೋಡಿ, ಇಷ್ಟು ಸಿಕ್ಕಿತ್ತು. ಇದು ಬೇರು ತಿಕ್ಕಡ ನಮ್ಮ ಐತೆ ಒಂದೇನು 2 ದಿನ ಬುಡೋಡು ಹಾಪುಂಡು ಅವು ಬೇರನ್ನು ಅವು ಒಣಗುದು ಒಂಚೂರು ಆಯ್ತಾ ಅವು ಕಿರ್ಮುಂಡು ಇಜ್ಜಿನ ಐಕೊಂಜಿ 2 ದಿನದಿಂದ ಆತು ಕಿರ್ಂಬುಜಿ ರಪ್ಪಲ ಮಲ್ಪೊಲಿ ಜಾಸ್ತಿ ಪುಳಿ ಪಾಡಂಡ ಅಂಡೊಂಜಿ 2 ದಿನದಿಂದ ಮಸ್ತ್ ಶೋಕ ಹಾಪುಂಡು ಆಯ್ತಾ ಚೋಲಿದೆ ಪರೆಲ್ಲ ಬರ್ಪುಂಡು. ಇದು ತುಲೆ ಅನ್ ಮುಲ್ಪ 2 ದಿನ ಹಾಕಿ ನಾವು ಒಂದೇನು ತೋಚ್ಪೊಂದುಲ್ಲೆ. ನೋಡಿ, ಇದು 2 ದಿನ ಆದ ನಂತರ ಈ ಬೇರುಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇವಾಗ ನೋಡಿ, ಇದರ ಮೇಲೆ ಒಂದು ಸಿಪ್ಪೆ ಇರ್ತದೆ. ಇದನ್ನು ನಾವು ಮೊದಲಿಗೆ ತೆಕ್ಕೊಳ್ಬೇಕು. ನೋಡಿ, ಹೀಗೆ ಇದರ ಮೇಲಿನ ಸಿಪ್ಪೆಯನ್ನು ನಾವು ತೆಕ್ಕೊಳ್ಬೇಕಾಗ್ತದೆ. ನೆತ್ತ ಮಿತ್ತು ಒಂಜಿ ಚೋಲಿ ಇಪ್ಪುಂಡು ಅವೇನು ನಮ್ಮ ದೆಪ್ಪೊಡ ಹಾಪುಂಡು. ಇಂಚ ಕೈಟೆಲ್ಲ ಚೋಕು ದೆಪ್ಪರೆ ಬರ್ಪುಂಡು 2 ದಿನದಿಂದ ಅಪಗನೆ ಮಲ್ಪುಂಡ ಚೂರು ಬಂಗ ಹಾಪುಂಡು ಆಯ್ತಾ ಚೋಲಿ ದೆಪ್ಪರೆ 2 ದಿನದಿಂದ ಬಾರಿ ಶೋಕು ಚೋಲಿ ದೆಪ್ಪರೆಗೆ ಬರ್ಪುಂಡು ತುಲಿ ಇಂಚ ಆಯ್ತಾ ಚೋಲಿನ ಪೂರ ದೆಪ್ಪೊಡು. ಹೀಗೆ ನೋಡಿ, ಅದರ ಸಿಪ್ಪೆಗಳನ್ನೆಲ್ಲ ತೆಗೆದು ಮತ್ತೆ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗ್ತದೆ. 2 ದಿನ ಇಟ್ಟರೆ ಅದು ಚೆನ್ನಾಗಿ ಸಿಪ್ಪೆ ತೆಗಿಲಿಕ್ಕೆ ನಮಗೆ ಬರ್ತದೆ. ಅದೇ ದಿನ ಮಾಡೋದಾದರೆ ಸ್ವಲ್ಪ ಕಷ್ಟ ಆಗ್ತದೆ ಸಿಪ್ಪೆ ತೆಗಿಲಿಕ್ಕೆ. ನಾವು ಚಾಕುವಿನಿಂದ ನಾವು ಅದನ್ನು ತಗೋಬಹುದು ಸಿಪ್ಪೆಯನ್ನು. ನೋಡಿ, ಈಗ ನಿಮಗೆ ಅದರದ್ದು ಸಿಪ್ಪೆ ಕೂಡ ತೋರಿಸ್ತಾ ಇದ್ದೇನೆ. ನೋಡಿ, ಹೀಗೆ ಬರ್ತದೆ ಸಿಪ್ಪೆ ತುಲೆ ಆಯ್ತಾ ಚೋಲಿ ಇಂಚ ಬರ್ಪುಡು. ಇಂಚ ನಮ್ಮ ಪೂರ ಚೋಲಿ ದೆಪ್ಪಂದೆ ಕಜಿಪ್ ಮಲ್ಪರೆ ಬಲ್ಲಿ ಅವು ಕಜಿಪುಡು ಚೋಲಿ ಬಿಡ್ಪುಡು ಅಂಚಾದು. ಇದರ ಸಿಪ್ಪೆ ತೆಗೆಯದೆ ನಾವು ಇದರ ಪದಾರ್ಥ ಮಾಡಬಾರ್ದು. ನೋಡಿ, ಹೀಗೆ ಎಲ್ಲ ಕೆಸುವಿನ ಬೇರಿನ ಸಿಪ್ಪೆಗಳನ್ನು ತೆಗೆದು ನಾವು ಕ್ಲೀನ್ ಮಾಡಿ ಇಟ್ಕೋಬೇಕು. ನೋಡಿ, ಎಷ್ಟು ಕ್ಲೀನ್ ಆಯಿತು ನೋಡಿ. ಇನ್ನೊಂದು ನಿಮಗೆ ನೋಡಿ, ನಾನು ಹೀಗೆ ಚಾಕುವಿನಿಂದ ಕೂಡ ನಾವು ಹೀಗೆ ಸಿಪ್ಪೆಗಳನ್ನು ತೆಗಿಬಹುದು. ತುಲೆ ಚಾಕುಡ್ಲ ನಮ್ಮ ಇಂಚ ಆಯ್ತಾ ಚೋಲಿನ ಇಂಚ ಪೆರೆಸೊಲಿ
ಇಂಚಲ ಮಲ್ಪೊಲಿ ಅಂಚ ಕೈಟಲ ದೆಪ್ಪೊಲಿ ಇಂಚ ನಮ್ಮ ಪೂರ ರೆಡಿ ಮಲ್ತದ ಸುರುಕು ಚೋಲಿ ಪೂರ ದೆತ್ತದು ಬೊಕ್ಕ ಅವೇನು ದೆಕ್ಕೊಡು ಶೋಕು ಮಲ್ತದು. ಇದರ ಸಿಪ್ಪೆಗಳನ್ನೆಲ್ಲ ತೆಗೆದು ನಾವು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ನೋಡಿ ಇವಾಗ ನಾನೆಲ್ಲ ಕೆಸುವಿನ ಬೇರಿನದ್ದು ಸಿಪ್ಪೆ ಎಲ್ಲ ತೆಗೆದು ಆಯಿತು. ತುಲೆ ಮುಲ್ಪ ಚೇವ್ದ ಬೇರ್ದ ಚೋಲಿ ಪೂರ ದೆತ್ತದು ರೆಡಿ ಆಂಡು ಒಂದೇನಿತ್ತ ನಮ್ಮ ಶೋಕು ದೆಕ್ಕೊಡು ಫಸ್ಟಿಗೆ. ಇವನ್ನೆಲ್ಲ ಚೆನ್ನಾಗಿ ನಾವು 2-3 ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕು. ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ, ಹಾಗೆಯೇ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿ. ಇವಾಗ ನೋಡಿ ಇವನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕು. ಚೆನ್ನಾಗಿ ತೊಳೆದಾದ್ಮೇಲೆ ನೋಡಿ ಇಷ್ಟಿಷ್ಟು ಉದ್ದವಾಗಿ ಕಟ್ ಮಾಡ್ಕೋಬೇಕು. ಒಂದು ಶೋಕು ದೆಕ್ಕದ ಹಾಕಿನ ನಮ್ಮ ಬಸಳೆ ದಂಟು 3 ಲೆಕ್ಕ ಉದ್ದ ಒಂತೆ 3 ದೀವ ನೋಡು ಸುರುಕು ನಿಕ್ಲೆ ಒಂಜಿ ವೇಳೆ ಎನ್ನ ಅಡುಗೆ ಪೂರ ಇಷ್ಟ ಒಂದುಂಡುಡ ಸಬ್ಸ್ಕ್ರೈಬ್ ಮಲ್ಪ್ಲೆ ಆಯ್ತಾ ಬರೀಟಿತ್ತನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ತಂಡ ನಿಕ್ಲಿಗೆ ನಾನು ಒವ್ವೇ ವಿಡಿಯೋ ಅಪ್ಲೋಡ್ ಮಲ್ತಂಡ ಶುರುಕು ನೋಟಿಫಿಕೇಷನ್ ಬರ್ಪುಂಡು. ಇಂಚ ಪೂರ 3 ನಮ್ಮ ರೆಡಿ ಮಲ್ತದು ದೀವನ್ಗ ನೋಡಿ. ಇವೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡು ಆಯಿತು. ಇವಾಗ ನೋಡಿ ನಾನಿಲ್ಲಿ ಅಂಬಡೆ ತಗೊಂಡಿದ್ದೇನೆ. ಇದು ಹುಳಿಗೋಸ್ಕರ ಇದು ತುಂಬ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಮುಲ್ಪ ತುಲೆಯನ್ನು ಅಂಬಡೆ ದೆತ್ತೊಂದೆ ನೆಕ್ಕೊಂಜಿ ಎಡ್ಡೆ ಕಾಂಬಿನೇಷನ್. ಅಂಬಡೆಲ್ಲ ನಮ್ಮ ಗೊದ್ದುದು ದೀವನ್ಗ ಸುರುಕೆ. ಇವಾಗ ನೋಡಿ ಈ ಅಂಬಡೆಯನ್ನು ಕೂಡ ನಾನು ಗುದ್ದಿ ರೆಡಿ ಮಾಡಿ ಇಟ್ಕೊಂಡು ಆಯಿತು. ಇವಾಗ ನಾವು ಮಸಾಲ ರೆಡಿ ಮಾಡುವ. ಇವಾಗ ಒಂದು ಪಾತ್ರೆಯಲ್ಲಿ ನಾನು ತುಪ್ಪವನ್ನು ಹಾಕ್ತಾ ಇದ್ದೇನೆ. ನಾನು ಮೊದಲಿಗೆ ಹೇಳಿದೆ ಇದು ಸ್ವಲ್ಪ ಉಷ್ಣ, ಹಾಗಾಗಿ ನಾವು ಇದನ್ನು ಹೀಟಿದು, ಹಾಗಾಗಿ ನಾನು ಇದನ್ನು ತುಪ್ಪದಲ್ಲೇ ಮಾಡ್ತಾ ಇದ್ದೇನೆ. ಒಂದು ಅದು ಕಾರಣ, ಮತ್ತು ಈ ರೆಸಿಪಿಯನ್ನು ನೀವು ತುಪ್ಪದಲ್ಲಿ ಮಾಡಿದರೆ ರುಚಿ ಕೂಡ ತುಂಬ ಒಳ್ಳೆಯದಾಗಿ ಬರ್ತದೆ. ತುಲೆ ಐತೆ ಮೂಜಿ ಚಮಚದ ಹತ್ತು ನೆಯ್ ಪಾಡಿಯ ಮಲ್ಲ ಚಮಚಡು, ಅದಕ್ಕೆ ಒಂದು 10 ಅರಿ ಬೆಳ್ಳುಳ್ಳಿ ಗುದ್ದುದು ಪಾಡಿಯ. ಈಗ ಒಂದು 10 ಎಸಳು ಬೆಳ್ಳುಳ್ಳಿಯನ್ನು ಕೂಡ ಗುದ್ದಿ ಹಾಕಿದೆ. ಉನ್ನೆನಿಗಳು ತುಪ್ಪೊಡೆ ಮಲ್ತನ ಮಸ್ತ್ ಎಡ್ಡೆ ನೇಟ್ ಒಂಜಿ ದಾಯ ಪಂಡ ಒಂದು ಸೇವ್ದ ಬೇರುವಂತೆ ಉಷ್ಣ ಬಕ್ಕೊಂಜಿ ರುಚಿ ಅಂತೂ ಭಾರಿ ಶೋಕ ಹಾಕೊಂಡು ನೇಯ್ಟು ಮಲ್ತಾರಡ. ಇದು ಏನು ಮುಲ್ಪ ಸಾಸಿವೆ ಪಾಡೋದಿಲ್ಲ ದಾಸೆಮಿ. ಇವಾಗ ಇಲ್ಲಿ ನಾನು ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆಯನ್ನು ಕೂಡ ಸ್ವಲ್ಪ ಹುರ್ಕೋಬೇಕು, ಸಾಸಿವೆ ಸಿಡಿಬೇಕು ನೋಡಿ. ಇವಾಗ ನಾವು ಅದಕ್ಕೆ ನಂತರ ನಾವು ಕರಿಬೇವಿನ ಸೊಪ್ಪನ್ನು ಇಲ್ಲಿ ಸೇರಿಸ್ಕೋಬೇಕು. ಒಂದು ಆಕಿನ ಸಾಸಿವೆ ಪುಡಗಿನ ನಮನೆಕ್ಕ ಬೇರ್ ಸೊಪ್ಪನ್ನು ಪಾಡ್ಗವಂತೆ ಅವೆಲ್ಲ ಶೋಕು ಪತ್ಕೊಡು. ನಿಕ್ಲು ಎನ್ನ ಚಾನಲ್ಗೆ ಸಪೋರ್ಟ್ ಮಲ್ಪಲೆ ಪಂಡ ನಿಕ್ಲಿನ ಫ್ರೆಂಡ್ ತನ್ನ ಫ್ಯಾಮಿಲಿನಾಗಲಿ ಪೂರ ಶೇರ್ ಮಾಡ್ತದೆ ಸಪೋರ್ಟ್ ಮಲ್ಪಲೆ. ಇದೇ ಮುಲ್ಪನ 2 ಈರುಳ್ಳಿಯನ್ನು ಪಾಡ್ದು ಅವೆಲ್ಲ ಒಟ್ಟಿಗೆ ಪೊತ್ತುವೆ. ಇಲ್ಲಿ ನೋಡಿ 2 ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಅದನ್ನು ಕೂಡ ನಾವು ಇದರಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ತುಂಬ ಒಳ್ಳೆ ರೆಸಿಪಿ, ರುಚಿಕರವಾದ ರೆಸಿಪಿ. ಇವಾಗ ನೋಡಿ ಇಲ್ಲಿ ನಾನೊಂದು 3-4 ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೆ. ಸಣ್ಣ ಟೊಮೆಟೊ ಇದು, ದೊಡ್ಡ ಟೊಮೆಟೊ ಆದರೆ 2 ಸಾಕು. ಮುಲ್ತಲೆ ಎಲ್ಲೆಲ್ಲ 4 ಟೊಮೆಟೊನ ನಾನು 3 ಪಾಡಿಯ ಮಲ್ಲ ಟೊಮೆಟೊ ಅಂಡ ರೆಡ್ಡಿ ಆವಂಡು ಮುಲ್ಪ ನನ್ನ ಯಾನು ಮುಲ್ಪ ಚೂರು ಮಂಜಲ್ದ ಪೊಡಿ ಪಾಡಿಯ. ಇಲ್ಲಿ ನಾನು ಸ್ವಲ್ಪ ಅರಸಿನವನ್ನು ಕೂಡ ಸೇರಿಸಿದೆ. ಇವೆಲ್ಲವನ್ನು ನಾವು ಚೆನ್ನಾಗಿ ಬೆರೆಸುವ. ನಂತರ ಇದಕ್ಕೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ನಿಮ್ಮ ಅನುಸಾರ ಉಪ್ಪನ್ನು ಸೇರಿಸಿ ಮುಲ್ಪ ಅಂತಲೇ ಉಪ್ಪುಲ್ಲ ಪಾಡಿಯ ಬೊಕೊಂಜಿ ಫ್ರೆಂಡ್ಸ್ ಯಾನ್ ಮುಲ್ಪ ಒಂದು ಚೇವ್ದ ಬೇರು ಜಾಸ್ತಿ ದೇತೊಂದೆ ಅಂಚ ಯಾನ್ ಮೂಲೊಂಜಿ ಐನಾಜಿ ಅಂಬಡೆ ದೇತೊಂದೆ ನಿಗ್ಲು ಕಮ್ಮಿ ಚೇವ್ದ ಬೇರು ದೇತೊಂಡ ಅಂಬಡೆಲ್ಲ ಕಮ್ಮಿ ಪಾಡಲೆ. ಇಲ್ಲಿ ನೋಡಿ ನಾನು ಅಂಬಡೆ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ 6. ನೀವು ಇಲ್ಲಿ ನಾನು ಕೆಸುವಿನ ಬೇರನ್ನು ಜಾಸ್ತಿ ತಗೊಂಡಿದ್ದೇನೆ, ಹಾಗಾಗಿ ನಾನು ಇಲ್ಲಿ ಅಂಬಡೆ ಕೂಡ ಜಾಸ್ತಿ ಹಾಕ್ತಾ ಇದ್ದೇನೆ. ನೀವು ಒಂದು ವೇಳೆ ಕೆಸುವಿನ ಬೇರನ್ನು ಕಮ್ಮಿ ತಗೊಂಡ್ರೆ ಅಂಬಡೆ ಕೂಡ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲದ್ರೆ ಹುಳಿ ಜಾಸ್ತಿ ಆಗ್ತದೆ. ಇವೆಲ್ಲವನ್ನು ಚೆನ್ನಾಗಿ ಬೆರೆಸಿ ನೋಡಿ. ನಾವು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಿಸಬೇಕು. ಈತನೇ ಕೊಂತೆ ನೀರು ಪಾಡ್ದು ಒಂದೇನು ಬೇಯ್ಪೋಡು. ಒಂಜಿ ವೇಳೆ ನಿಕ್ಲಿಗೆ ಒಂದು ಗಸಿ ಬೋಡುತ್ತಂಡ ಒಂತೆ ನೀರು ಜಾಸ್ತಿ ಪಾಡ್ದು ಒಂದೇನು ಬೇಯ್ಪೋವಲಿ. ಒಂತೆ ದಪ್ಪ ಬೋಡಿತ್ತಂಡ ಪಲ್ಯ ಲಕ್ಕ ಬೋಡಿತ್ತಂಡ ನೀರು ಕಮ್ಮಿ ಪಾಡೋಡು. ನಿಮಗೆ ಇದು ಸಾರಿನ ಥರ ಬೇಕಂತ ಇದ್ದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಬೇಯಿಸ್ಬೋದು. ಇವಾಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸುವ. ಒಂತೆ ಪೊರ್ತು ಬೇಯ್ತಿಗಿನ ತುಲೆ ಅಂಬಡೆಲ್ಲ ಬಾಡ್ದುಂಡು ಶೋ ಕೂಡ ನೋಡಿ ಚೆನ್ನಾಗಿ ಅಂಬಡೆ ಕೂಡ ಬಾಡಿದೆ. ಇವಾಗ ನಾನಿಲ್ಲಿ ಜೀರಿಗೆ ಮತ್ತು ಕೊತ್ತಂಬರಿ ಇದೆರಡನ್ನು ಫ್ರೈ ಮಾಡಿ ಹುರಿದು ಆಮೇಲೆ ಇದನ್ನು ಹುಡಿ ಮಾಡಿ ಇಟ್ಕೊಂಡಿದ್ದೆ, ಅದು 1.5 ಚಮಚದಷ್ಟು ಹಾಕಿದೆ. ಮತ್ತು ಮೆಣಸಿನ ಹುಡಿ ಮನೆಯಲ್ಲೇ ಮಾಡಿದ, ಅಷ್ಟು ಖಾರ ಇಲ್ಲ ಇದು, ಹಾಗಾಗಿ ನಾನು 4 ಚಮಚದಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ.
ಮುಲ್ಪ ಯಾನನೆಕ್ ಒಂಜರ ಚಮಚದಾತು ಪೊತ್ತು ದಿನ ಜೀರಿಗೆಲ್ಲ ಕೊತ್ತಂಬರಿ ಒಟ್ಟು ಬೆರದು ಪೊಡಿ ಮಲ್ತಿದ್ದೆ ಅವಿನ ಪಾಡಿಯ ಅವೆಡ್ ಬೊಕ ಮುಂಚಿದ ಪೊಡಿ 4 ಚಮಚ ಪಾಡಿಯ ಒಂದು ಮುಂಚಿದ ಪೊಡಿ ಆತು ಖಾರ ಇಜ್ಜಿ ಅಂಚಾದೆ 4 ಚಮಚ ಪಾಡಿಯ ನಿಕ್ಲೆ ಖಾರ ನಿಕ್ಲ ಅನುಸಾರ ಪಾಡೊನುಲಿ ತುಲೆ ಎಡ್ಡೆ ಶೋಕು ಮಸಾಲ ಬತ್ತಂಡು ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾವು ಕಟ್ ಮಾಡಿ ಇಟ್ಟ ಕೆಸುವಿನ ಬೇರನ್ನು ಹಾಕುವ ಇದಕ್ಕೆ ಮೂಲತುಲೆ 3 ದೀತಿನ ಚೇವುದ ಬೇರು ನನಕ್ ಪಾಡ್ದು ಶೋಕು ಬೆರವುಡು ತುಲೆ ಇಂಚ ಯಾನ್ ಮಸ್ತ್ ದೇತೊಂದೆ ಅಂಚಾದ ಅಂಬಡೆಲ್ಲ ಜಾಸ್ತಿ ಪಾಡಿನಿ ಒಂದೇನು ಶೋಕು ನಮ್ಮ ಬೆರವುಗ ಮಸ್ತ್ ಶೋಕು ಆಪುಂಡು ಫ್ರೆಂಡ್ಸ್. ನನ್ನೂರ ಪನ್ನೊಂದುಲೆ ಖಂಡಿತ ನಿಗಲೆ ಒಂಜಿ ವೇಳೆ ಚೇವುದ ಬೇರು ತಿಕ್ಕಂಡ ಇಂಚವರ ರೆಸಿಪಿನ ಟ್ರೈ ಮಲ್ಪಲೆ. ಗಂಜಿ ಒಣಸಗಂತೂ ಸೂಪರ್ ಆಪುಂಡು. ನಿಮಗೆ ಒಂದು ವೇಳೆ ಕೆಸುವಿನ ಬೇರು ಸಿಕ್ಕಿದ್ರೆ ಈ ಥರ ಒಮ್ಮೆ ಮಾಡಿ. ಇವಾಗ 1 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ, 1-1.5 ಗ್ಲಾಸಷ್ಟು. ಮುಲ್ಪ ಅಂತಲೇ 1.5 ಗ್ಲಾಸ್ ತಾತು ಲೋಟದಾತು ನೀರು ಪಾಡ್ದು ಬೆರದು ಉಂದೆ ನಮ್ಮ ಬೇಯರಿಗೆ ಮುಚ್ಚಳ ಮುಚ್ಚಿದ ಬಿಡೋಡು. ಇದನ್ನು ಮುಚ್ಚಳ ಮುಚ್ಚಿ ನಾವು ಬೇಯಲಿಕ್ಕೆ ಬಿಡಬೇಕು. ಇದು ತುಂಬ ಒಳ್ಳೆಯ ರೆಸಿಪಿ, ಗಂಜಿ ಊಟಕ್ಕಂತೂ ಹೇಳಿ ಮಾಡಿದ ರೆಸಿಪಿ ಇದು. ನಿಮಗೆ ಎಲ್ಲಿಯಾದರೂ ಸಿಕ್ಕಿದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ. ಮತ್ತು ನನ್ನ ರೆಸಿಪಿ ಹೇಗೆ ನಿಮಗೆ ಇಷ್ಟ ಆಗ್ತಾ ಇಲ್ವಾ ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮುಚ್ಚಳ ಮುಚ್ಚಿ ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ, ಹಾಗೆ ರುಚಿ ಕೂಡ ಹಾಗೆ ಘಮ ಕೂಡ ಒಳ್ಳೆ ಬರ್ತಾ ಉಂಟು ತುಪ್ಪದಲ್ಲಿ ಮಾಡಿದ ಕಾರಣ. ಎಂಚ ಬೈದಂಡು ತುಲೆ ಕಲರ್ ತುಲೆ ಅಂಚನೆ ಘಮ ಅಂತೂ ಸೂಪರ್ ಬರೋದುಂಡು. ತಿನಿಯರೆಲ್ಲ ಮಸ್ತ್ ರುಚಿ ಆಪುಂಡು, ಒಳ್ಳೆ ಘಮ ಬರ್ತಾ ಉಂಟು, ಹಾಗೆ ತುಂಬ ರುಚಿ ಕೂಡ ಆಗ್ತದೆ. ಈಗ ಗ್ಯಾಸ್ ಬಂದ್ ಮಾಡುವ. ನಮ್ಮ ಗ್ಯಾಸ್ ಬಂದ್ ಮಲ್ಪುಗ ಯಾವು ಒಂದೇನು ನಮ್ಮ ತುಲೆ ಬಾರಿ ಶೋಕು ಒಂಜಿ ಕಜಿಪ್ಪು ಮಸ್ತ್ ರುಚಿಕರವಾದಲ ಅಂಚನೆ ಆರೋಗ್ಯಕರವಾಯಿನ ಒಂಜಿ ರೆಸಿಪಿಂದೆ ಪನ್ನುಲಿ. ತುಂಬ ರುಚಿಯಾದ ಮತ್ತು ಆರೋಗ್ಯಕರವಾದ ಒಂದು ರೆಸಿಪಿ. ನಾವೀಗ ಇದನ್ನು ಸರ್ವ್ ಮಾಡುವ. ಗಂಜಿ ಜೊತೆ ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಗ್ಲೆಗ್ ಎನ್ನ ಈ ರೆಸಿಪಿ ಇಷ್ಟ ಅಂಡ ಆಯ್ನಾತ ಜನಕ್ಕೆ ಶೇರ್ ಮಲ್ಪಲೆ, ಅಂಚನೆ ಲೈಕ್ ಮಲ್ಪಲೆ, ಕಮೆಂಟ್ ಮಲ್ಪಲೆ, ನಮ್ಮ ಫೇಸ್ಬುಕ್ ಪೇಜನ್ಲ ಫಾಲೋ ಮಲ್ಪಲೆ. ನಮ್ಮ ತುಲೆ ಚೇವುದ ಬೇರ್ದ ಒಂಜಿ ಕಜಿಪ್ಪು ಎಂಚ ಬೈದಣ ತುಲೆ ಮಸ್ತ್ ಶೋಕಾದ ಬೈದಂಡು ನಿಕ್ಲೆ ಮಾತ ಇಷ್ಟ ಆನಂದೆನ್ನುವೆ. ನೋಡಿ ಕೆಸುವಿನ ಬೇರಿನ ಒಂದು ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನನ್ನ ಚಾನಲಿಗೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ. ಪ್ಲೀಸ್ ನಿಮ್ಮ ಹತ್ರ ದಯವಿಟ್ಟು ಹೇಳ್ತಾ ಇದ್ದೇನೆ, ಆದಷ್ಟು ಜನರಿಗೆ ಶೇರ್ ಮಾಡಿ. ನಿಕ್ಲ ಸಪೋರ್ಟು ಮಸ್ತ್ ಮುಖ್ಯ. ಆಯ್ನಾದ ಜನಕ್ಕೆ ಶೇರ್ ಮಲ್ಪಲೆ. ಧನ್ಯವಾದ.